ಕಳೆದ 3 ದಿನಗಳಲ್ಲಿ ಕಾಶ್ಮೀರದಲ್ಲಿ ಸುರಿಯುತ್ತಿರುವ ಅತಿ ಮಳೆ, ಗುಡ್ಡಜಾರು ಕಾರಣದಿಂದ ಆದ ಸಾವು ನೋವುಗಳಲ್ಲಿ ಸಾವಿನ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. ಬಡಗಣ ಭಾರತವೂ ಕೂಡ ಮಳೆಯಿಂದಾಗಿ ತತ್ತರಗೊಂಡಿದೆ. ಬಂಗಾಳ ಕೊಲ್ಲಿಯಲ್ಲಿ ಗಾಳಿಯೊತ್ತಡ ಕುಸಿದುದರಿಂದ ತೆಂಕಣ ಭಾರತದ ಬಹುತೇಕ ಕಡೆ ಹನಿ ಕಡಿಯದ ಮಳೆ ಸುರಿಯುತ್ತಿದೆ. ಜಮ್ಮು ಮತ್ತು ಕಾಶ್ಮೀರದ 3 ದಿನಗಳ ಮಳೆ ಸಾವಿನಲ್ಲಿ 34 ಮಂದಿ ವೈಷ್ಣೋದೇವಿ ಯಾತ್ರೆ ದಾರಿಯ ರಿಯಾಸಿ ಜಿಲ್ಲೆಯಲ್ಲಿ ನಡೆದಿದೆ. 20 ಮಂದಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹಲವರು ಬಿಡಿ ಗಾಯಗಳಿಗೆ ಒಳಗಾಗಿದ್ದಾರೆ. ಶತಮಾನದಲ್ಲೇ ದಾಖಲೆಯದು ಎನ್ನುವಂತೆ ಕಾಶ್ಮೀರದ ಉಧಂಪುರದಲ್ಲಿ 629 ಮಿಲಿಮೀಟರ್ ಮತ್ತು ಜಮ್ಮುವಿನಲ್ಲಿ 380 ಮಿಲಿಮೀಟರ್ ಮಳೆಯಾಗಿದೆ. ತಗ್ಗು ಇರುವಲ್ಲೆಲ್ಲ ನೆರೆ ತುಂಬಿದೆ. ಆಸ್ತಿಪಾಸ್ತಿ ಹಾನಿ ತೀವ್ರವಾಗಿದೆ. 10,000ಕ್ಕೂ ಹೆಚ್ಚು ಜನರನ್ನ ಮುಳುಗು ನೆಲದಿಂದ ಸುರಕ್ಷಿತ ತಾಣಕ್ಕೆ ಸ್ಥಳಾಂತರಿಸಲಾಗಿದೆ. ಜಮ್ಮುವಿನ ಅಕ್ಟೂರ್ನಲ್ಲಿ ಗಡಿ ಭದ್ರತಾ ಪಡೆಯ ಸೈನಿಕರೊಬ್ಬರು ನೀರಿನ ಸೆಳವಿಗೆ ಸಿಕ್ಕಿ ಕೊಚ್ಚಿ ಹೋದ್ರು. ಅವರ ಶವ ಕೆಲವು ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದೆ. ಇಡೀ ದೇಶದ ಬಹುತೇಕ ಕಡೆ ಮಳೆಯು ಒಂದೇ ಸಮನೆ ಚಡಿಯುತ್ತಿದೆ. ಕರಾವಳಿಯಡಿ ಮಳೆಯಾಗುತ್ತಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ 6 ತಾಲೂಕುಗಳ ಪಾಠಶಾಲೆಗಳಿಗೆ ಬಿಡುವು ನೀಡಲಾಗಿದೆ.